ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಸರ್ವರಿಗೂ ನಮಸ್ಕಾರ. ಮಾನ್ಯ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮ 141. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ಗಾಳಿ ಮಣ್ಣುಂಡೆ ಒಳ ಹೊಕ್ಕು ಹೊರ ಒಳಲದು, ಆಳು ಎನಿಪಿದು ಅಂತ ಆಗದಿರೆ ಬರಿಯ ಹೆಂಟೆ. ಬಾಳೇನು ಧೂಳು ಸುಳಿ ಮರ ತಿಕ್ಕಿ ದುರಿಯ ಹೊಗೆ, ಕ್ಷೇಳವೇನು ಅಮೃತವೇ ಮಂಕುತಿಮ್ಮ. ಗಾಳಿ ಮಣ್ಣುಂಡೆಯೊಳ ಹೊಕ್ಕು ಹೊರ ಹೊರಳಲದು ಆಳೆನಿಪುದು. ಗಾಳಿ ಮಣ್ಣುಂಡೆಯೊಳ ಹೊಕ್ಕು ಹೊರ ಹೊರಳಲದು ಆಳೆನಿಪುದು. ಅಂತಾಗದಿರೆ ಬರಿಯ ಹೆಂಟೆಯೇ, ಬಾಳೇನು ಧೂಳು ಸುಳಿ ಮರ ತಿಕ್ಕಿ ದುರಿಯ ಹೊಗೆ, ಕ್ಷೇಳವೇ ನಮೃತವೇ ಮಂಕುತಿಮ್ಮ. ಬಾಳೇನು ಧೂಳು ಸುಳಿ ಮರ ತಿಕ್ಕಿ ದುರಿಯ ಹೊಗೆ, ಕ್ಷೇಳವೇ ನಮೃತವೇ ಮಂಕುತಿಮ್ಮ. ಮಂಕುತಿಮ್ಮ. ಬಂಧುಗಳೇ, ಮಾನ್ಯ ಡಿವಿಜಿ ಅವರು ಮನುಷ್ಯನ ದೇಹವನ್ನು ಮಣ್ಣುಂಡೆಗೆ ಹೋಲಿಕೆಯನ್ನ ಮಾಡುವುದನ್ನೇ ನಾವಿಲ್ಲಿ ಕಾಣಬಹುದು. ನಮ್ಮ ಶರೀರವು ಪಂಚಭೂತಗಳಿಂದ ಆವರಿಸಲ್ಪಟ್ಟಿರುವಂತಹದ್ದು. ಈ ದೇಹದಲ್ಲಿ ಆಡುವ ಉಸಿರು ಅಂದರೆ ಗಾಳಿ ಆಡುತ್ತಿದ್ದರೆ ನಾವುಗಳೆಲ್ಲವೂ ಕೂಡ ಜೀವಂತ ವ್ಯಕ್ತಿಗಳು ಅಂತ ಕರೆಸಿಕೊಳ್ಳುತ್ತೇವೆ. ಇಲ್ಲವಾದಲ್ಲಿ ಈ ದೇಹವು ಬರೀ ಮಣ್ಣಿನ ಹೆಂಟೆ ಅಥವಾ ಉಂಡೆ ಎಂಬ ಅತ್ಯುತ್ತಮವಾದಂಥ ವಾಸ್ತವ ಸತ್ಯವನ್ನ ಕವಿ ಇಲ್ಲಿ ಪ್ರತಿಪಾದಿಸುತ್ತಾರೆ. ಮಣ್ಣಿನ ಉಂಡೆಯಲ್ಲಿ ಅಂದರೆ ದೇಹದಲ್ಲಿ ಚೈತನ್ಯದ ಗಾಳಿ ಹೊಕ್ಕಾಗ ಅದೊಂದು ಜೀವಿ ಆಗ್ತದೆ. ಹಾಗೆ ಅದು ಚೈತನ್ಯದ ಪ್ರವೇಶವಾಗದಿದ್ದರೆ ಅದೊಂದು ಮಣ್ಣಿನ ಮುದ್ದೆ ಆಗ್ತದೆ. ಜೀವಂತ ವ್ಯಕ್ತಿ ಮತ್ತು ಜಡತ್ವ ಅಂದರೆ ಶವ. ಚೈತನ್ಯ ಇರುವ, ಚೈತನ್ಯ ಇಲ್ಲದೆ ಇರುವ ಜಡತ್ವ ವಸ್ತುವಾಗ್ತದೆ. ಇವೆರಡಕ್ಕೂ ಕೂಡ ಬೇರೆ ಬೇರೆ ಮೌಲ್ಯಗಳು ಈ ಜಗತ್ತಿನಲ್ಲಿದ್ದಾವೆ. ಚೈತನ್ಯ ತುಂಬಿರುವ ವ್ಯಕ್ತಿಯು ತನ್ನ ಬಾಳ್ವೆಯನ್ನು ಸಾರ್ಥಕ ಮಾಡಿಕೊಳ್ತಾನೆ. ಇಲ್ಲಿ ಒಂದು ಚೈತನ್ಯಶೀಲತೆಯು ಕೂಡ ಇರ್ತದೆ. ಗಾಳಿ ಹುಟ್ಟು ಹಾಕುವ ಧೂಳಿನ ಸುಳಿಯಲ್ಲಿ ಚಲನಶೀಲತೆ ಇದೆ, ಕ್ರಿಯಾಶೀಲತೆ ಇದೆ. ಒಂದು ಮರ ಇನ್ನೊಂದು ಮರವನ್ನು ತಿಕ್ಕಿದಾಗ ಬರುವ ಉರಿಯ ಹೊಗೆ ಆಗ್ತದೆ. ಅಲ್ಲಿ ಸುಳಿಯಲ್ಲಿಯೂ ಕೂಡ ಬಿಸಿ ಎನ್ನುವಂಥದ್ದಿದೆ. ಮರದ ತಿಕ್ಕಾಟದಲ್ಲಿಯೂ ಕೂಡ ಬಿಸಿ ಇದೆ. ಏನೋ ಒಂದು ಇದೆ ಅನ್ನುವಂಥದ್ದು ಅಲ್ಲಿ ವಾಸ್ತವವಾದಂಥ ಸತ್ಯ. ವಿಷವೂ ಅಲ್ಲದ, ಅಮೃತವೂ ಅಲ್ಲದ ಕ್ರಿಯೆ ಇಲ್ಲಿ ನಡೆಯುವಂತಹದ್ದು. ಮಾನ್ಯ ಡಿವಿಜಿ ಅವರು ಈ ಬಾಳನ್ನು ಧೂಳ ಸುಳಿ ಎಂದು ಸಂಬೋಧಿಸುತ್ತಾರೆ. ಮಣ್ಣಿನಿಂದ ಆಗಿರುವ ಮತ್ತು ಸಮಸ್ತ ಭೂಮಂಡಲವನ್ನ ನಿವಾಸ ಸ್ಥಾನವಾಗಿಸಿಕೊಂಡಿರುವಂಥ ಪ್ರಾಣಿಗಳೆಲ್ಲವೂ ಕೂಡ ಧೂಳ ಕಣಗಳೇ ಆಗಿದ್ದಾವೆ ಎಂದು ಮಾನ್ಯ ಗುಂಡಪ್ಪನವರಲ್ಲಿ ಗುರುತಿಸುತ್ತಾರೆ. ಪರಮಾತ್ಮನು ನಮ್ಮ ದೇಹವನ್ನು, ಶರೀರವನ್ನು ಆವರಿಸಿಕೊಂಡಾಗ ಅಮೃತದ ರಸಾನುಭವ ಆಗ್ತದೆ. ಆ ಚೈತನ್ಯವು ಕೇವಲ ಗಾಳಿ ಅಲ್ಲ, ಬಿಸಿಯೂ ಅಲ್ಲ, ಪರಮ ಚೈತನ್ಯದ ಮಹಾನುಭವವನ್ನ ಅದು ಉಂಟು ಮಾಡ್ತದೆ. ಹೀಗೆ ಮಣ್ಣಿನಿಂದ ಮಣ್ಣಾಗುವ ಒಂದಿಷ್ಟು ಕಾಲದೊಳಗಡೆ ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಕ್ರಿಯೆಗಳು ಅಥವಾ ಘಟನೆಗಳು ಕೋಲಾಹಲವನ್ನ ಎಬ್ಬಿಸುತ್ತವೆ ಎಂಬ ವಾಸ್ತವ ಸತ್ಯವನ್ನ ಈ ಕಗ್ಗದೊಳಗೆ ಮಾನ್ಯ ಡಿವಿಜಿ ಅವರು ಕಟ್ಟಿಕೊಡ್ತಾರೆ. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.